ವಿಶೇಷವಿದೆ. ದಿನಮನೆಯ ಅರುಣೋದಯಕ್ಕೆ ಮುಂಚಿತವಾಗಿ ಎದ್ದು ನಿತ್ಯ ವಿಧಿಗಳನ್ನು ಪೂರೈಸಿ ಭಗವಾನ್ ಸಭೆಗೆ ಒಲಗವನ್ನು ಕೊಡುವುದು ನನ್ನ ಎಂದಿನಂತಿರುವ ಅಂತೆಯೇ ಇಂದು ಸಭೆಗೆ ಒಲಗವನ್ನು ಇಟ್ಟಿದ್ದೇನೆ. ಧರ್ಮ ರಕ್ಷತೆ ರಕ್ಷಿತ. ಯಾರು ಧರ್ಮವನ್ನ ಕಾಪಾಡ್ತಾರೋ ಅವರೆಲ್ಲ ಧರ್ಮ ಕಾಪಾಡ್ತದೆ. ರಾಜ ಪ್ರತ್ಯಕ್ಷ ದೇವತಾ. ರಾಜನಾದವ ಪ್ರಜೆಗಳ ಪಾಲಿಗೆ ಪ್ರತ್ಯಕ್ಷ ದೇವತಾ ಸ್ವರೂಪಿ ಎಂದಿರಬೇಕು. ಅಂತೆಯೇ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳಬೇಕು ಎಂಬಿತ್ಯಾದಿ ಧ್ಯೇಯ ಧೋರಣೆಯನ್ನು ನನ್ನ ರಾಜಕೀಯ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗುತ್ತದೆ. ಅಂತೆಯೇ ಸತ್ಯ, ಧರ್ಮ, ನ್ಯಾಯ, ನೀತಿ, ಶಾಂತಿಯ ನೆಲೆಯಲ್ಲಿ ನಿಂತು ರಾಜ್ಯಭಾರ ಮಾಡುತ್ತಾ ಬಂದವನು ನಾನು. ಅದರ ಪ್ರತೀಕವಾಗಿ ರಾಜ್ಯ ಸುಭಿಕ್ಷವಾಗಿದೆ. ಪ್ರಜೆಗಳು ಸುಖ, ಸಂತೋಷ ಹಾಗೂ ನೆಮ್ಮದಿಯ ಸಹಬಾಳ್ವೆಯನ್ನು ನಡೆಸುತ್ತಾ ಇದ್ದಾರೆ. ರಾಜನಾದವನಿಗೆ ಪ್ರಜೆಗಳ ಸುಖ ಸಂತೋಷಕ್ಕಿಂತ ಹೆಚ್ಚಿನ ಸಂತೋಷ ಇನ್ನೇನು ಬೇಕು? ಇದು ನನ್ನ ರಾಜಕೀಯ ಜೀವನ. ಆದರೆ ಸಾಂಸಾರಿಕ ಜೀವನದ ಕುರಿತು ಹೇಳಬೇಕೆಂದರೆ ಮುದ್ದಿನ ಮಡದಿಯಾದ ಸುಗರ್ಭೆ ಹಾಗೂ ನನ್ನ ಅಮರ ದಾಂಪತ್ಯದ ಫಲವಾಗಿ 4 ಮಂದಿ ಗಂಡು ಮಕ್ಕಳು, ಓರ್ವ ಹೆಣ್ಣು ಮಗಳಿಗೆ ನಾನು ಜನ್ಮದಾತನಾಗಿದ್ದೇನೆ. ಪ್ರಾಜ್ಞರಾಡಿದ ಮಾತು ನೆನಪಿಗೆ ಬರ್ತಾ ಇದೆ. ಸುಗುಣೆಯಾದ ಮಡದಿಯನ್ನ ಪಡೆಯಬೇಕಾದರೆ ಗಂಡನಾದವ ಪುಣ್ಯ ಮಾಡಿರ್ಬೇಕಂತೆ. ಒಳ್ಳೆಯ ಮಕ್ಕಳನ್ನ ಪಡೆಯಬೇಕಾದರೆ ಹೆಣ್ಣಾದವಳು ಪುಣ್ಯ ಮಾಡಿರ್ಬೇಕಂತೆ. ಈ ಎರಡೂ ವಿಚಾರದಲ್ಲಿ ಉಭಯ ದಂಪತಿಗಳಿರುವರು ಪುಣ್ಯವಂತರು ಎಂದು ಹೇಳಲು ನಾನು ಹರ್ಷಚಿತ್ತನಾಗಿದ್ದೇನೆ. ಏನದು ಅಂಟಿಸಿದ ಲೇಖನವನ್ನು ತನ್ನೊಪ್ಪಿಸಿದ್ದಾರೆ ನನಗೆ ಜನರು. ಈ ಲೇಖನದಲ್ಲಿ ಲಿಖಿತಿಸಿದ ವಿಚಾರ ಏನು ಎಂದು
ಮಂತ್ರಿಗಳಿಗೆ ಕೇಳಿದೀಗ ಬಂಧು ಪುಣ್ಯವೂ ಏನೆಂಬೆ ವಹಿರಲಿ ಬಂಧು ಪುಣ್ಯವೇ ಕುಂತಿಸುದರ ತ್ವಯಮಯ ತಾನಿ ನಿಕ್ಷೇಪವೇ ಅಡಗಿದೆ. ಅವರ ಪೌರುಷವನ್ನು ತೋರ್ಪಡಿಸಲು ಈಗ ನಮಗೆ ಸದವಕಾಶ ಬಂದೊದಗಿದೆ. ಇಲ್ಲಿ ನಮಗೆ ಪಾರ್ಥ ಮುಖ್ಯ ಅಲ್ಲ, ಆತ ಹರಿಗ. ಎಲ್ಲಿ ಹರಿಗ ಇರುತ್ತಾನೋ ಅಲ್ಲಿ ಹರಿ ಇರ್ತಾನೆ. ಆ ಪಾರ್ಥನ ರಥದಲ್ಲಿ ಕುಳಿತಂತಹ ಚಿನ್ಮಯ ಮೂರ್ತಿ ಪ್ರತಿಯೊಬ್ಬರ ಜೀವನದಲ್ಲಿ ಯೋಗ ಭಾಗ್ಯ ಪ್ರಾಪ್ತಿಯಾಗುವುದರ ಜೊತೆಗೆ ಸೌಭಾಗ್ಯದ ಬಾಗಿಲು ತೆರೆದಿದೆ ಎಂದರ್ಥ. ಎಲ್ಲಿಯೇ ಆಗಲಿ ಯುದ್ಧ ಸಂಭವಿಸುತ್ತದೆ ತಕ್ಷಣ ಅಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗ್ತದೆ. ಆದರೆ ನಮ್ಮ ನಾಡಿನಲ್ಲಿ ಆಗಲ್ಲ. ಯುದ್ಧ ವಿಚಾರವನ್ನು ಕೇಳುತ್ತಿದ್ದಂತೆ ಎಲ್ಲರೂ ಹರ್ಷಚಿತ್ತರಾಗಿದ್ದಾರೆ. ಯಾಕಾಗಿ ಹಸ್ತಿನೆಯಿಂದ ಬಿಡಲ್ಪಟ್ಟಂತಹ ತುರಗ ನನ್ನ ಪುರವನ್ನು ಪ್ರವೇಶಿಸಿದ ಕ್ಷಣ ಪ್ರಜೆಗಳಿಗೆ ಹೇಳಿದ್ದೇನೆ, ಮನು ಮತ್ತು ನಯನನ್ನ ಕಾಣಿರೋ ತನುಮನವ
ಭಾಗ್ಯ ನಮಗೆ ಇನ್ನೇನು ಬೇಕು? ಆ ಶ್ರೀಕೃಷ್ಣ ಪರಮಾತ್ಮನನ್ನ ಕಡುತುಂಬ ಕಾಡುವಂತ ಯೋಗ ಭಾಗ್ಯ ನನಗೂರನಿಗೆಲ್ಲ ಸಮಸ್ತ ಚಂಪಕಾವತಿಯ ನಾಡಿನ ಪ್ರಜೆಗಳಿಗೆ ದೊರಕಬೇಕು. ಇದು ನನ್ನ ಮನದಿಂಗಿದ್ದ. ಅದಕ್ಕಾಗಿ ನಾನು ಇದು ರಾಜಧಾನಿಯೇ. ಯಾರಾದರೂ ಯುದ್ಧಕ್ಕೆ ಅಂಜಿದರೆ ಎಂದಾದರೆ ಒತ್ತನೆ ಕುಡಿಯುತ್ತಿರುವಂತ ಎಣ್ಣೆಯ ಕೊಬ್ಬರಿಗೆಲ್ಲಿ ಹಾಕಲಾಗುವುದು. ತಾಯಿಯಾದ ಸುಗರ್ಭೆಯ ಗರ್ಭಾಂಬುದಿಯನ್ನು ಬೆಳಗಿ ಪಾವನಗೊಳಿಸುವ ವೀರ ಪರಾಕ್ರಮಿ ನನ್ನ ಮಗನಾದ ಸುಧರ್ಮನಿಗೆ ಸೇನಾಧಿಪತ್ಯ ಪಟ್ಟವನ್ನು ಕಟ್ಟಿದ್ದೇನೆ. ಇಂಥ ಡಂಗುರವನ್ನು ಸಾರುತ್ತಿದ್ದಂತೆ ಸೇನಾ ಸಾಗರವೇ ನನ್ನ ಕಣ್ಮುಂದೆ ಕಾಣ್ತಾ ಇದೆಯಲ್ಲ. ಈ ಸಂತೋಷದ ಸಮಾಚಾರದೊಂದಿಗೆ ಆ ಶ್ರೀಕೃಷ್ಣ ಪರಮಾತ್ಮನ ಪಾದ ಸ್ಪರ್ಶ ನನ್ನ ನಾಡಿಗೆ ಯಾವ ಕ್ಷಣದಲ್ಲಿ ಆಗಿತ್ತು ಎನ್ನುವ ನಿರೀಕ್ಷೆ ಚಂಪಕಾವತಿಯ ನಗರದ ಮಣ್ಣಿನ ಕಣಕಣವನ್ನು ಪರಿಣಾಮವೇ ಏಕೀಕರಿಸುತ್ತಾ ಇದೆ. ಇದಕ್ಕೆ ಕಾರಣ ನಾವೆಲ್ಲರೂ ಪರಮ ವೈಷ್ಣವರು ಎನ್ನುವುದಲ್ಲವೇ? ನಮ್ಮ ಭಾಗ್ಯಕ್ಕೆ ಎಳೆಯುಂಟೆ ಹೇಳಿ ಹಂಸನ ದಪಾಲನ ಸೂರು ಮಾಡುತ್ತ ಸ್ತಂಭನ ಪಾಲಿಗೆ ಇಂದಿನ ದಿನವೇ ಸುದಿನ ಎನ್ನುವುದು ತಪ್ಪಾಗಲಿಕ್ಕಿಲ್ಲ. ಪಾಂಡವರು ಪೂಜಿಸಿ ಬಿಟ್ಟಂತ ಅಶ್ವಮೇಧದ ತೋಗ ನಮ್ಮ ನಾಡನ್ನು ಪ್ರವೇಶಿಸಿತು. ಮಂತ್ರಿಗಳಲ್ಲಿ ಸಮಾಲೋಚನೆಯನ್ನು ಮಾಡಿ ತುರಗವನ್ನು ನನ್ನ ಏನನ್ನು ಬಂಧಿಸಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಭಗವಂತನನ್ನು ನೋಡುವುದಕ್ಕೆ ಎರಡು ಮಾರ್ಗವಿರುತ್ತೆ. ಒಂದು ಶಕ್ತಿಯ ಮಾರ್ಗ, ಇನ್ನೊಂದು ಭಕ್ತಿಯ ಮಾರ್ಗ. ಕ್ಷಾತ್ರಿಯರಿಗೆ ಅನುಗುಣವಾದಂತಹ ಮಾರ್ಗ ಈ ಶಕ್ತಿಯ ಮಾರ್ಗ. ಹಾಗಾಗಿ ತುರಗವನ್ನು ಬಂಧಿಸಿದ್ದಾರೆ. ಅಷ್ಟೇ ಅಲ್ಲದೆ ನಾಳೆ ನಡೆಯುವಂತಹ ಸಮರಾಂಗಣಕ್ಕೆ ಸೈನ್ಯಾಧಿಪತಿಯಾಗಿ ನನ್ನನ್ನೇ ನೇಮಿಸಿದ್ದಾರೆ. ಸಂತೋಷದ ವಾರ್ತೆಯನ್ನು ಹೊತ್ತಂತ ನಾನು ಕುಲ ಪುರೋಹಿತರಿಂದ ಮಂತ್ರಾಕ್ಷತೆಯನ್ನು ಪಡೆದು ತಾಯಿಯಾದ ಸುಗರ್ಭಿಯಲ್ಲಿಗೆ ಹೋದೆ. ಅವರಿಂದ ಆಶೀರ್ವಾದವನ್ನು ಪಡೆದೆ. ಅಷ್ಟು ಮಾತ್ರವಲ್ಲದೆ ತಂಗಿಯಾದಂತಹ ಕುವಲೆ ಮಂಗಳಾರತಿಯನ್ನು ಬೆಳಗ್ಗೆ ಹೇಳಿದಳು. ಅಣ್ಣ, ಒಂದೊಮ್ಮೆ ಎಲ್ಲಿಯಾದರೂ ಹಣಕ್ಕೆ ಯುವಕನಾದ ಎಂತಾದ್ರೆ ನಾಳೆ ನನ್ನ ಮದುವೆಯಾಗಿ ಬರುವಂತ ಗಂಡನ ಮನೆಯವರಿಂದ ಅಪವಾದಕ್ಕೆ ಒಳಗಾಗಬೇಕ ಎನ್ನುವುದಾಗಿ ಹೇಳಿದ್ದಾಳೆ. ಅವಳಿಗೆ ಸಾಂತ್ವನದ ನುಡಿಗಳನ್ನಾಡಿ ಬಂದು ನಿಂತಿದ್ದೇನೆ. ಈಗ ಯೋಚನೆ ಮಾಡುತ್ತಿರುವುದು ನನ್ನನ್ನೇ ನಂಬಿಕೊಂಡಿರುವಂತಹ ಜೀವ ನನ್ನ ಪಾಲಿನ ಮಡದಿಯಾದಂತ ಪ್ರಭಾವತಿಯನ್ನು ಕಂಡು ಆಕೆಯ ಬಳಿ ಒಂದೆರಡು ಮಾತಾಡಿ ನಾಳೆಯ ಸಮರಾಂಗಣವನ್ನು Sati Zero
ಆಕೃತಿ
ಅತ್ತೆಯ ಮನಸ್ಸನ್ನ ಗೆಲ್ಲುವುದು ಬಹಳ ಪ್ರಯಾಸದ ಸಾಧ್ಯ. ಅಪ್ಪ ಯಾಕೆ ಈ ಸಂಪಕರಣದಲ್ಲಿ ಹಂಸಧ್ವಜ ಹಾಗೂ ಸುಗಂಧೆಯ ಸೊಸೆಯಾಗಿರುವುದು ನಾನು, ಇವರಾಗಿರುವಂತ ಸುಧನ್ವ ಮುದ್ದಿನ ಮಡದಿಯಾಗಿ ಇವರಾಡಿ ನಾನು ನೋಡಿದ್ದೀರಾ. ಪ್ರಪಂಚದಲ್ಲಿ ನಾವು ಹುಡುಕದ ರೀತಿಯಲ್ಲಿ ಯಾವುದು ಆಗುತ್ತದೆ ಯಾವುದು ನಡೆದಿರಲಿಕ್ಕೆ ನಾವೇ ನಿರಂತರ ಸಾಕ್ಷಿಯಾಗಿದ್ದೇವೆ. ನನ್ನ ಗಂಡನ ಅರ್ಥಾಗಿ ನಾನು ಕೇವಲ ಸುಖದಲ್ಲಿ ಮಾತ್ರ ಭಾಗ್ಯಾಗುವುದಲ್ಲ, ಕಷ್ಟದಲ್ಲೂ ಭಾಗ್ಯಾಗಬೇಕಾದ್ರೆ ನಾನು ಕರ್ತವ್ಯವೇ ಹೋಗುತ್ತಾನೆ. ಒಂದು ಮಾತು ಹೇಳಿದ್ರು, ಯೋಗ ಇದ್ದವರಿಗೆ ಭಾಗ್ಯ ಇರುವುದಿಲ್ಲ, ಭಾಗ್ಯ ಇದ್ದವರಿಗೆ ಯೋಗ ಇರುವುದಿಲ್ಲ ಅಂತ ಹೇಳಿದ್ರು. ಋಣಾನಂದ ರೂಪೆನ್ನ ಪಶು ಪಕ್ಷಿ ಸುತಾಲಯ ಯಾವುದಕ್ಕೊಂದು ಋಣ ಇರುವುದು ಬೇಕೇ ಬೇಕಾಗುವುದು. ಹಾಗಂತ ಹಿಂದೆ ಏನು ಸಂಗ್ರಹ ಮಾಡಿಕೊಂಡು ಕಾರಣ ಏನು? ನಾನು ಇದ್ದೀರಾ ಸುಖಸ್ಥಾಪಿಯಾದವಳು ನಾನು. ಈ ದಿನಕ್ಕೋಸ್ಕರವಾಗಿ ನನ್ನ ಹಿರಿಯರಿಗೆ ಕಾಯಲೇಬೇಕು. ಆ ಕಾರಣಕ್ಕಾಗಿ ಕನಕದ ಪಾತ್ರೆಯಲ್ಲಿ ಕಸ್ತೂರಿಗೆ ಹಿಡಿದಿದ್ದೇನೆ. ಹೆಚ್ಚೇನು ಒಂದು ಪರಿಮಳ ವಸ್ತು ಹಿಡಿದಿದ್ದೇನೆ. ಈ ಪರಿಮಳದ ವಸ್ತು ನನ್ನವರ ಮೂಗಿಗೆ ತಾಗಬೇಕು. ಅಂದ್ರೆ ನನ್ನ ಮಡದಿಯಾಗಿರುವಂತ ಈ ಪ್ರಭಾವತಿ ನನಗಾಗಿ ಕಾಯುತ್ತಿದ್ದಾಳೆ ಎಂದು ಅರ್ಥತಾನೆ. ಮತ್ತಲ್ಲ ಹೋಗಿದ್ದಾಗಿರ್ತಾರೆ. ಏನ್ ಮಾಡ್ತಾ ಇದ್ದೀವಿ? ಪ್ರಭಾವತಿ, ನಿಮ್ಮ ಹೆಣ್ಣು ಮಕ್ಕಳ ಸೌಭಾಗ್ಯ ಮುಟ್ಟಬಹುದು. ತೀರ್ಥವನ್ನು ಪಡೆಯಬೇಕಂತಾದ್ರೆ ಗಂಡನ ಕಾಲನ್ನು ತೊಳೆದು ತೀರ್ಥ ಕುಡಿತಾ ಇತ್ತು. ನಮ್ಮಂತ ಗಂಡಸರ ದೌರ್ಭಾಗ್ಯ. ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರ ಹುಡುಕಿಕೊಂಡೇ ಹೋಗ್ಬೇಕು. ಆಗಲಿ ನಿನಗೆ ನಾನು ಆಶೀರ್ವಾದ ಮಾಡೋದು. ಗಂಡ ಹೆಂಡತಿಗೆ ಆಶೀರ್ವಾದ ಯಾಕೆ ಮಾಡಬೇಕು? ಹತ್ತಾರು ಮಕ್ಕಳು. ಈಗ ಆಶೀರ್ವಾದದಲ್ಲೇ ಎಲ್ಲ ಮಕ್ಕಳಾಗುದಿದ್ರೆ ಎಲ್ಲರೂ ಹಿರಿಯವರು ಹಿರಿಯರನ್ನು ಸೇರಿಸಿ ಆಶೀರ್ವಾದ ಮಾಡಿಸಿ ಮಕ್ಕಳನ್ನು ಪಡೀತಾ ಇದ್ರು. ಈ ಮದುವೆಯಾಗುವ ಪ್ರಮೇಯವೂ ಬರ್ತಾ ಇರಲಿಲ್ಲ. ನಿನಗೆ ದೀರ್ಘ ಸುಮಂಗಲಿ ಭವ ಅಂತ ಹೇಳಲಿಕ್ಕೆ ನನ್ನ ಆಯುಷ್ ಬಗ್ಗೆ ನನಗೆ ಸಮಸ್ಯೆ ಇದೆ. ಹೆಂಡತಿಯಾದವರಿಗೆ ಗಂಡನ ಆಶೀರ್ವಾದ ಹೇಗೆ ಗೊತ್ತುಂಟ? ಬಾಯಿಗೆ
ಅಡರಿಕೊಂಡು ಪ್ರಾಣಕಾಲ ಸಂದನ ಅಡರಿಕೊಂಡು ಸಂದನ ಅಡರಿಕೊಂಡು ಪ್ರಾಣಕಾಲ ಚಂದದಿಂದ ಚಂದದಿಂದ ಅಡರಿಕೊಂಡು ಪ್ರಾಣಕಾಲ ಬಲು ಚಂದದಿಂದ ಹೋಗುವಲ್ಲಿ ಪ್ರಾಣಕಾಲ ಬಲು ಚಂದದಿಂದ 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 ಹೋಗುವುದಿರಲಿ ಭಾವ ಭಕ್ತಿ ಇಂದನ